ದಕ್ಷಿಣ ಕನ್ನಡ ಜಿಲ್ಲೆಯ 220 ಗ್ರಾಮ ಪಂಚಾಯತ್ಗಳ 3522 ಸ್ಥಾನಗಳಿಗೆ 2 ಹಂತದಲ್ಲಿ ನಡೆಯುವ ಚುನಾವಣೆಗೆ ಸಿದ್ಧತೆ ನಡೆದಿದ್ದು ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭಗೊಂಡಿದೆ. ಇನ್ನು ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇವಿಎಂ ಬಳಕೆ ಇಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ತಿಳಿಸಿದರು. ತನ್ನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 106 ಮತ್ತು ಎರಡನೇ ಹಂತದಲ್ಲಿ 114 ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ನಡೆಯಲಿದೆ ಎಂದರು. ಜಿಲ್ಲೆಯ 7 ತಾಲೂಕುಗಳಲ್ಲಿ 1527 ಮತಗಟ್ಟೆಗಳನ್ನು ತೆರೆಯಲಾಗುವುದು. ಆ ಪೈಕಿ 397 ಸೂಕ್ಷ್ಮ ಮತ್ತು 198 ಅತಿ ಸೂಕ್ಷ್ಮ ಹಾಗೂ 931 ಸಾಮಾನ್ಯ ಮತಗಟ್ಟೆಗಳಿವೆ. ಅಲ್ಲದೆ 2626 ಮತಪೆಟ್ಟಿಗೆಗಳನ್ನು ಅಳವಡಿಸಲಾಗುವುದೆಂದು ಜಿಲ್ಲಾಧಿಕಾರಿ ಮಾಹಿತಿಯನ್ನ ನೀಡಿದರು. ಜಿಲ್ಲೆಯಲ್ಲಿ 5,12,808 ಪುರುಷರು ಮತ್ತು 5,26,288 ಮಹಿಳೆಯರ ಸಹಿತ ಒಟ್ಟು 10,39,096 ಮತದಾರರು ಮತದಾನ ಮಾಡಲು ಅರ್ಹತೆಯನ್ನು ಹೊಂದಿದ್ದಾರೆ. ಅಲ್ಲದೆ 220 ಚುನಾವಣಾಧಿಕಾರಿ ಮತ್ತು 233 ಸಹಾಯಕ ಚುನಾವಣಾ ಅಧಿಕಾರಿಗಳನ್ನು ನಿಯುಕ್ತಿಗೊಳಿಸಲಾಗುವುದು. ಅಧಿಕಾರಿಗಳಿಗೆ ಸೂಕ್ತ ತರಬೇತಿಯನ್ನ ನೀಡಲಾಗುವುದೆಂದು ಹೇಳಿದರು. ಮತಪತ್ರಗಳ ಮುದ್ರಣಕ್ಕೆ ಸಂಬಂಧಿಸಿದಂತೆ ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರ್ಗೆ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಸುರಕ್ಷಿತ ಅಂತರ ಕಾಪಾಡಲು ಕ್ರಮ ಜರುಗಿಸಲಾಗುವುದು. ಅಲ್ಲದೆ ಮತಗಟ್ಟೆಗಳ ಸಂಖ್ಯೆಯನ್ನ ಹೆಚ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಮಾಹಿತಿಯನ್ನ ನೀಡಿದರು. ನಾಮಪತ್ರಗಳನ್ನು ಸಲ್ಲಿಕೆ ಮಾಡಲು ಕೊನೆಯ ದಿನಾಂಕ 11/12 ಶುಕ್ರವಾರ ಕೊನೆಯ ದಿನ ಆಗಿರುತ್ತೆ. ಇದರೊಳಗಡೆ ಸಾರ್ವತ್ರಿಕ ರಜಾ ದಿನಗಳು ಭಾನುವಾರ ಆಗಿರ್ಬೋದು ಮತ್ತು ನೆಗೋಷಿಯಬಲ್ನಿಂದ ಮುಖ್ಯಮಂತ್ರಿಗಳ ಪ್ರಕಾರ ಏನು ರಜಾ ದಿನಗಳು ಅಂತ ಬರುತ್ತೆ ಅವುಗಳನ್ನು ಹೊರತುಪಡಿಸಿ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳಿಗೆ ನಾಮಪತ್ರವನ್ನು ಅರ್ಹವಿರುವಂಥ ಅಭ್ಯರ್ಥಿಗಳು ಅದನ್ನು ಕೊಡಬಹುದು. ನಾಮಪತ್ರವನ್ನು ಪರಿಶೀಲನೆ ಮಾಡುವಂಥ ದಿನಾಂಕ 12/12 ಶನಿವಾರದಂದು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. ಅರ್ಹರಿರುವಂಥ ಉಮೇದುವಾರಿಕೆಗಳನ್ನು ಹಿಂಪಡೆಯುವುದು ಕೊನೆಯ ದಿನಾಂಕ ಸೋಮವಾರ 14/12 ಇದಾಗಿದೆ. ಮತದಾನವನ್ನು ಇದರೊಳಗೆ ಮಂಗಳವಾರ 22ನೇ ತಾರೀಕು ಡಿಸೆಂಬರ್ 22ನೇ ತಾರೀಕು ಮತದಾನ ನಡೆಯುವಂಥದ್ದು. ಇನ್ ಕೇಸ್ ಏನಾದರೂ ಕಾರಣಗಳಿಂದ ಮರುಮತದಾನ ಆಗಬೇಕಿದ್ರೆ ಅದನ್ನು 24/12/2020 ಗುರುವಾರಕ್ಕೆ. ಮತ್ತು ಇವೆಲ್ಲವೂ ಕೂಡ ಮತಗಳ ಎಣಿಕೆ 2 ಫೇಸ್ಗಳಲ್ಲಿ ಇರುವಂಥದ್ದನ್ನು ಒಟ್ಟಿಗೆ ಸೇರಿಕೊಂಡು ಬುಧವಾರ 30/12/2020ಕ್ಕೆ ಮತ ಎಣಿಕೆ ಆಗುತ್ತೆ. ಇದರೊಳಗಡೆ ನಮಗೆ ನೀತಿ ಸಂಹಿತೆ ಟೆಕ್ಸ್ಟ್ ಒಳಗಡೆ 31/12/2020 ತನಕ ಕೂಡ ಗ್ರಾಮ ಪಂಚಾಯತ್ಗಳ ರಾಜ್ಯಗಳಲ್ಲಿ ಮಾದರಿ ನೀತಿ ಸಂಹಿತೆ ಇದರೊಳಗಡೆ ಇದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಟೈಮ್ ಲೈನ್ ಇದು ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಟ್ಟು ಟೋಟಲಿ ನಮ್ಮದು ಈಗ 106 ಗ್ರಾಮ ಪಂಚಾಯತ್ಗಳಿಗೆ 106 ಗ್ರಾಮ ಪಂಚಾಯತ್ಗಳು ಟೋಟಲಿ ಮತಗಟ್ಟೆಗಳ ಸಂಖ್ಯೆ 817. ಮಂಗಳೂರಲ್ಲಿ 322, 37 ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಪಟ್ಟ ಹಾಗೆ. ಮೂಡುಬಿದಿರೆಯಲ್ಲಿ 12 ಗ್ರಾಮ ಪಂಚಾಯತಿ 99 ಮತಗಟ್ಟೆಗಳಿಗೆ ಸಂಬಂಧಪಟ್ಟ ಹಾಗೆ. ಬಂಟ್ವಾಳ 57 ಗ್ರಾಮ ಪಂಚಾಯತಿದು 396 ಮತಗಟ್ಟೆಗಳು. ಟೋಟಲಿ ಮೊದಲನೇ ಹಂತದಲ್ಲಿ 106 ಗ್ರಾಮ ಪಂಚಾಯತಿಗಳ 817 ಮತಗಟ್ಟೆಗಳಲ್ಲಿ 813 ಸಾಮಾನ್ಯ, 868 ಮಹಿಳೆ ಮತ್ತು ಒಟ್ಟು ಟೋಟಲಿ 1081 ಸದಸ್ಯ ಸ್ಥಾನದ ಇದಕ್ಕೆ ಸಂಬಂಧಪಟ್ಟ ಬರುತ್ತೆ. ಎರಡನೇ ಹಂತದ ಚುನಾವಣೆ ಇದ್ರದ್ದು ಕೂಡ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಕಡಬಡ್ಡಿ ಸಂಬಂಧಪಟ್ಟ ಹಾಗೆ 114 ಗ್ರಾಮ ಪಂಚಾಯತಿ 710 ಮತಗಟ್ಟೆಗಳ ಮುಖಾಂತರ ಈಗ ಆಲ್ರೆಡಿ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಸಫಿಷಿಯೆಂಟ್ ಆಗಿ ಚುನಾವಣಾಧಿಕಾರಿಗಳನ್ನು ಮತ್ತು ಸಹಾಯಕ ಚುನಾವಣಾಧಿಕಾರಿಗಳನ್ನು ನಾವು ಆಲ್ರೆಡಿ ನೇಮಕ ಮಾಡಿದ್ದೀವಿ. ಎಲ್ಲೆಲ್ಲಿ ಕೆಲವೊಂದು ಅಬ್ಜೆಕ್ಷನ್ಸ್ಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಇದು ಬಂದಿದೆ ಇಂಟರ್ಚೇಂಜ್ ಮಾಡಿಕೊಂಡು ಕೆಲವೊಂದು ಬದಲಾವಣೆ ಮಾಡಿಕೊಂಡು ಈಗ ಆಲ್ರೆಡಿ ಎಲ್ಲ ಕ್ಷೇತ್ರಗಳಿಗೂ ಎಲ್ಲ ಇದಕ್ಕೂ ಕೂಡ ಚುನಾವಣಾಧಿಕಾರಿಗಳ ಆಯ್ಕೆಯನ್ನು ನಾವು ಅಲ್ಲಿ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಇದರೊಳಗಡೆ ಇವಿಎಂ ಬಳಕೆ ಇಲ್ಲದೇ ಇರೋದ್ರಿಂದ ಇಲ್ಲಿ ಹಳೆಯ ಬ್ಯಾಲೆಟ್ ಬಾಕ್ಸ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಆ ಬಾಕ್ಸ್ಗಳನ್ನು ಕೂಡ ನಮ್ಮಲ್ಲಿ ಸಫಿಷಿಯೆಂಟಾಗಿ ಬಾಕ್ಸಸ್ಗಳಿದ್ದಾವೆ. 2426ಕ್ಕಿಂತ ಜಾಸ್ತಿ ಬಾಕ್ಸಸ್ಗಳಿದೆ. ಅವನ್ನೆಲ್ಲವನ್ನೂ ಕೂಡ ಸರ್ವಿಸಿಂಗ್ ಮಾಡಿ ಪೇಂಟಿಂಗ್ ಮಾಡಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಎಲ್ಲ ತಹಶೀಲ್ದಾರ್ಗಳು ACಗಳು ಕೂಡ ಕ್ಲಾರಿಫೈ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪ್ರತಿಯೊಂದು ಇದರೊಳಗಡೆನೂ ಕೂಡ ಏನು ನಮಗೆ ಮತಪತ್ರಗಳ ಮುದ್ರಣದ ಬಗ್ಗೆ ಈಗ ಆಲ್ರೆಡಿ ರಾಜ್ಯ ಚುನಾವಣಾ ಆಯೋಗದಿಂದ ಬಂದಿರುವಂಥ ಡೈರೆಕ್ಷನ್ಸ್ಗಳ ಪ್ರಕಾರ ನಾವು ಏನು ನಿಗದಿತ ಇದರೊಳಗಡೆ ನಾವು ಬ್ಯಾಲೆಟ್ ಪೇಪರ್ಸ್ಗಳನ್ನು ಮುದ್ರಣ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೂಫ್ ರೀಡಿಂಗನ್ನು ಮಾಡ್ಕೊಳ್ಳೋದು, ಕ್ಯಾಂಡಿಡೇಟ್ಸ್ಗಳಿಂದ ಅವರ ಹೆಸರನ್ನು ಸಂಬಂಧಪಟ್ಟ ಚಿಹ್ನೆಯನ್ನು ಏನು ಇರುತ್ತೆ ಅದನ್ನು ಮಾಡಿಸೋದ್ರ ಬಗ್ಗೆ ಈಗ ಆಲ್ರೆಡಿ ನಾವು
ಎಲ್ಲ ತಹಸೀಲ್ದಾರ್ಗಳಿಗೆ ಮತ್ತು ಎಸಿಗಳಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಕೌಂಟಿಂಗ್ ಸೆಂಟರ್ಸ್ಗಳನ್ನು ಗುರುತಿಸೋದ್ರ ಬಗ್ಗೆ ಎಲ್ಲ ನಮ್ಮ ಈಗ ಪ್ರಸ್ತುತ ಇರುವಂಥ ಎಲ್ಲ 7 ತಾಲೂಕುಗಳಲ್ಲೂ ಕೂಡ ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಸೆಂಟರ್ಸ್ಗಳು ಮತ್ತು ಮತ ಎಣಿಕೆ ಕೇಂದ್ರಗಳನ್ನು ಈಗಾಗಲೇ ಅವರು ಐಡೆಂಟಿಫೈ ಮಾಡಿಕೊಂಡು ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಸ್ಥಳೀಯ ಹಂತದಲ್ಲಿ ತಹಶೀಲ್ದಾರ್ಸ್ ಅವರು ಮತ್ತು ಎಸಿಸ್ ಅವರು ಕೂಡ ಇದರೊಳಗಡೆ ಅದನ್ನು ಮಾಡಿಕೊಂಡಿದ್ದಾರೆ. ಮಂಗಳೂರಲ್ಲಿ 4 ಹೋಬಳಿಗಳಲ್ಲಿ ಒಂದು ಮುಲ್ಕಿಗೆ ಸಂಬಂಧಪಟ್ಟ ಹಾಗೆ ಮಸ್ಟಿಂಗ್ ಡಿಮಸ್ಟಿಂಗ್ ಇದರದ್ದು ಮೆಡಲಿನ್ ಪ್ರೌಢಶಾಲೆ ಮುಲ್ಕಿ, ಸೂರತ್ಕಲ್ ಮತ್ತು ಗುರುಪುರ ಮಂಗಳೂರು ಡಿಗೆ ಸಂಬಂಧಪಟ್ಟ ಹಾಗೆ ಮಹಾತ್ಮ ಗಾಂಧಿ ಸೆಕೆಂಡರಿ ಕಾಂಪೋಸಿಟ್ PU ಕಾಲೇಜ್ ಹೋದರೆ, ಮೂಡುಬಿದ್ರೆಯಲ್ಲಿ ಮಹಾವೀರ ಕಾಲೇಜ್ ಮೂಡುಬಿದ್ರೆ, ಬಂಟ್ವಾಳದಲ್ಲಿ 3 ಕಡೆಗಳಲ್ಲಿ ನಾವು ಮಸ್ಟಿಂಗ್ ಡಿಮಸ್ಟಿಂಗ್ ಅನ್ನು ಮಾಡ್ತೇವೆ. ಇನ್ಫೆಂಟ್ ಜೀಸಸ್ ಹಿರಿಯ ಪ್ರಾಥಮಿಕ ಶಾಲೆ, ರಾಣೆಮಂಗಳೂರಿಗೆ ಸಂಬಂಧಪಟ್ಟ ಇಷ್ಟು ಕಡೆಗಳಲ್ಲಿ ನಾವು ಮೊದಲ ಹಂತದಲ್ಲಿ ಮಾಡ್ತೀವಿ. ಬೆಳ್ತಂಗಡಿ, ಪುತ್ತೂರು, ಸುಳ್ಯದಲ್ಲಿ ಮತ್ತು ಕಡಬದಲ್ಲಿ ಕೂಡ ಈಗ ಆಲ್ರೆಡಿ ಮಸ್ಟಿಂಗ್ ಮತ್ತು ಡಿಮಸ್ಟಿಂಗ್ ಕೇಂದ್ರಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಇಲ್ಲಿ ಚುನಾವಣೆ ನಡೆಯಲಿರುವ ಗ್ರಾಮ ಪಂಚಾಯತಿಗಳು, ಮತಗಟ್ಟೆಗಳು ಮತ್ತು ಆಕ್ಸಿಲರಿ ಮತಗಟ್ಟೆಗಳ ಬಗ್ಗೆ ನಾವು ಹೇಳಬೇಕು ಅನ್ನೋದಾದರೆ ಟೋಟಲಿ 220 ಗ್ರಾಮ ಪಂಚಾಯತಿಗಳಲ್ಲಿ ಮತಗಟ್ಟೆಗಳು 1527 ಇದೆ. ಕೋವಿಡ್ ಹಿನ್ನೆಲೆ ಒಳಗಡೆ ಮುಂಚೆ ಏನು 1400 ಅನ್ನೋದನ್ನ ನಾವು ಗರಿಷ್ಠ ಪ್ರಮಾಣ ತಗೋತಾ ಇದ್ವಿ. ಈ ಸಲ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಲು ಮತ್ತು ಯೂಶಲಿ ಲರ್ನಿಂಗ್ ರೇಟು ಕೂಡ ಜಾಸ್ತಿ ಇರುತ್ತೆ ಗ್ರಾಮಗಳಲ್ಲಿ. ಹಾಗಾಗಿ 1000ಕ್ಕಿಂತಲೂ ಮೀರದೇ ಇರೋ ಹಾಗೆ ನಾವು ಪಾಪ್ಯುಲೇಷನ್ ಮೀರದೇ ಇರೋ ಹಾಗೆ ಒಂದು ಮತಗಟ್ಟೆಗೆ ನೋಡ್ಕೊಂಡು ಮತಗಟ್ಟೆಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದೀವಿ. ಅದರ ಪ್ರಕಾರ ಡೈರೆಕ್ಷನ್ ಪ್ರಕಾರ ಟೋಟಲಿ ನಮ್ಮಲ್ಲಿ ಮತದಾರರು 10,39,217 ಗ್ರಾಮೀಣ ಮತದಾರರು ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ತನಕ ಕೂಡ. ಈಗ ಮೊದಲನೇ ಹಂತದ ಮತದಾನಕ್ಕೆ 3ನೇ ತಾರೀಕಿಗೆ ಲಾಸ್ಟ್, ಯಾಕಂದರೆ ಯಾವುದೇ ಒಂದು ಅಪ್ಲಿಕೇಶನ್ ಬಂದಾಗ 7 ದಿವಸಗಳ ಆಕ್ಷೇಪಣೆ ಇದರೊಳಗಡೆ ಮಾಡಬೇಕಾಗಿರೋದ್ರಿಂದ 10ನೇ ತಾರೀಕಿಗೆ ನಾವು ಫೈನಲ್ ಇದನ್ನು ಮಾಡಬೇಕಾಗಿರೋದ್ರಿಂದ 3ಕ್ಕೆ ಕೊನೆಯ ಇದರೊಳಗಡೆ ಮಾಡ್ಕೊಂಡಿದ್ವಿ. ಇನ್ನೂ ಅಡಿಷನ್ 15ಕ್ಕೆ ಏನಾಗುತ್ತೆ ಅನ್ನೋದು ಈ ಸದ್ಯದ ಮಟ್ಟಿಗೆ 10,39,217 ಜನ ಇದರೊಳಗಡೆ ಬರ್ತಾರೆ. ಪುರುಷರು 5,12,000 ಜನ, 5,12,908, ಮಹಿಳೆಯರು 5,26,288, ಇತರೆ 21. ಇಷ್ಟು 2 ಕಡೆಗಳಲ್ಲಿ ನಮಗೆ 220 ಗ್ರಾಮ ಪಂಚಾಯತ್ಗಳಲ್ಲಿ ಮಾಡ್ತಾ ಇರೋದು. ಇದರೊಳಗಡೆ ತಾತ್ಕಾಲಿಕವಾಗಿ ನಾವು ಈಗ ಹಳೆಯ ಎಲೆಕ್ಷನ್ ಸಂಬಂಧಪಟ್ಟ ಗಲಭೆ ಮತ್ತು ಇನ್ಮೇಲೆ ಆಂಟಿಸಿಡೆಂಟ್ಸ್ ಇರುವಂಥದ್ದು ಬೇರೆ ನಮಗೆ ಪೊಲೀಸ್ ಭದ್ರತೆಗೋಸ್ಕರ ಮತ್ತು ನಮಗೆ ಇದು ಮಾನಿಟರಿಂಗ್ಗೋಸ್ಕರ 397 ಟೋಟಲ್ ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳನ್ನಾಗಿ ಮತ್ತು ಅತಿ ಸೂಕ್ಷ್ಮವಾಗಿ 199 ಮತಗಟ್ಟೆಗಳನ್ನು ಉಳಿದಿರುವಂಥದ್ದು ಸಾಮಾನ್ಯ 397 ಸೂಕ್ಷ್ಮ, ಅತಿ ಸೂಕ್ಷ್ಮ 199 ಮತಗಟ್ಟೆಗಳು, ಸಾಮಾನ್ಯ 931 ನಾವು ಇದರೊಳಗಡೆ ನೋಡಿದ್ವಿ. ಅದರೊಳಗಡೆ ಹೆಚ್ಚಿನ ಭದ್ರತೆಯನ್ನು ಕೊಡೋದ್ರ ಜೊತೆಗೆ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನು ಮಾಡೋದಕ್ಕೂ ಕೂಡ ನಾವು